ದೇಶದಲ್ಲಿ ಎನ್ಡಿಎ ಪರವಾದ ಅಲೆ ಎದ್ದು ಕಾಣುತ್ತಿದೆ. ದೇಶದ ಜನ ಮತ್ತೊಮ್ಮೆ ನರೇಂದ್ರ ಮೋದಿ ಪ್ರಧಾನಿಯಾಗಬೇಕೆಂಬ ಕನಸು ಕಾಣುತ್ತಿದ್ದಾರೆ ಎಂದು ನಳಿನ್ ಕುಮಾರ್ ಕಟೀಲ್ ಹೇಳಿದರು. ಮಂಗಳೂರಿನಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮಾಹಿತಿಯನ್ನು ನೀಡಿದರು. ಈ ಬಾರಿ 28ಕ್ಕೆ 28 ಸ್ಥಾನ ಗೆಲ್ತೇವೆ. 1 ವರ್ಷದ ಅವಧಿಯಲ್ಲಿ ಕಾಂಗ್ರೆಸ್ನ ಹೀನ ಆಡಳಿತ, ರಾಜ್ಯದಲ್ಲಿ ಭ್ರಷ್ಟಾಚಾರ ಮಿತಿಮೀರಿದೆ ಅಂತ ಹೇಳಿದರು. ಇನ್ನು ಕೇರಳದಲ್ಲಿ ಪರಿವರ್ತನೆ ಗಾಳಿ ಬೀಸ್ತಾ ಇದೆ. 2016ರಿಂದ 19ರವರೆಗೆ ಕೇರಳದಲ್ಲಿ ಕೆಲಸ ಮಾಡಿದೆ. ಅವತ್ತಿಗಿರುವ ಅಂತರ ಹೆಚ್ಚಾಗಿದೆ. ಕ್ರೈಸ್ತ ಸಮುದಾಯ ಬಿಜೆಪಿ ಹತ್ತಿರ ಬರ್ತಿದೆ. ಈಶ್ವರಪ್ಪ ಪಕ್ಷದ ಕಟ್ಟಾಳುವಾಗಿದ್ದವರು. ಈಶ್ವರಪ್ಪ ಅವರಿಗೆ ಪಾರ್ಟಿ ಬಗ್ಗೆ ಹೆಚ್ಚಿನ ಗೌರವವಿದೆ. ಕೇಂದ್ರ ನಾಯಕರು ಮಾತುಕತೆ ನಡೆಸುತ್ತಿದ್ದಾರೆ ಎಂದು ಈಶ್ವರಪ್ಪ ಬಂಡಾಯ ವಿಚಾರವಾಗಿಯೂ ನಳಿನ್ ಕುಮಾರ್ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದರು. ಒಂದು ಅಭಿಮುಖವನ್ನ ಜಗತ್ತಿಗೆ ತೋರಿಸಿರತಕ್ಕಂಥದ್ದು. ಕೋವಿಡ್ನ ಸಂಕಷ್ಟದ ಸಮಯದಲ್ಲಿ ಜಗತ್ತಿನಲ್ಲೇ ಭಾರತವನ್ನ ಅವರು ಮುನ್ನಡೆಸ್ತಕ್ಕಂಥ ರೀತಿ, ಆರ್ಥಿಕವಾಗಿ ಭಾರತವನ್ನ ಮುನ್ನಡೆಸಿರ್ತಕ್ಕಂಥ ಇವತ್ತಿನ ಸ್ಥಿತಿಗತಿಗಳಲ್ಲಿ ಭಾರತ 5ನೇ ಸ್ಥಾನಕ್ಕೆ ಬಂದಿರತಕ್ಕಂಥದ್ದು. ಕಳೆದ 10 ವರ್ಷಗಳಲ್ಲಿ ಭ್ರಷ್ಟಾಚಾರದ ಆರೋಪಗಳಿಲ್ಲದೆ, ಒಂದೇ ಒಂದು ಭ್ರಷ್ಟಾಚಾರಗಳಿಲ್ಲದೆ ಆಡಳಿತ ನಡೆಸಿರ್ತಕ್ಕಂಥದ್ದು. ಕಳೆದ 10 ವರ್ಷಗಳಲ್ಲಿ ಭಯೋತ್ಪಾದನಾ ನಿಗ್ರಹಕ್ಕೆ ತಗೊಂಡಿರ್ತಕ್ಕಂಥ ದಿಟ್ಟತನ, ವೈರಿ ರಾಷ್ಟ್ರಗಳಿಗೆ ಕೊಟ್ಟಿರ್ತಕ್ಕಂಥ ಎಚ್ಚರಿಕೆಗಳು, ಕಾಶ್ಮೀರ ಮತ್ತು ಅಯೋಧ್ಯೆಯ ಸಮಸ್ಯೆಯನ್ನ ಒಂದು ಚಾಣಕ್ಷತನದಿಂದ ನಿರ್ವಹಣೆ ಮಾಡಿರ್ತಕ್ಕಂಥ ರೀತಿ ಮತ್ತು ಅಭೂತಪೂರ್ವವಾಗಿರ್ತಕ್ಕಂಥ ದೇಶದ ಅಭಿವೃದ್ಧಿ.